ಬೋಡಿತೆ ನಕ್ಕಳು ವಾಟ್ಸಪ್ ಮಲ್ಪಲೆ ಬೇಕಿದ್ದವರು ವಾಟ್ಸಪ್ ಮಾಡಿ ನಾವು ಕಳಿಸಿಕೊಡ್ತೇವೆ. ಪುಡಿ ಪುಡಿ ಸಾರು ಗೊತ್ತೇ ಪಾಡ್ನದ ಖುಷಿ ಅಪ್ಪನ ಮುಂಜೆ ಹಪ್ಪಳ ಮಿನಿತ್ತೆ ನನ್ನ ಅಂಚ ಪೂರ ಎಲ್ಲ ಈ ನಮಸ್ಕಾರ ಎಲ್ರಿಗೂ ನಮಸ್ಕಾರ. ಸುಮಾರು ಸಭಾ ಆಯ್ತು ವಿಡಿಯೋ ಇಲ್ಲದೆ ಪೋಪನಾಡೆ ಪೋಯರಿತ್ತುಂಡು ರಸಂದ ಪೊಡಿ ಒಂಚೂರು ಮಲ್ಪಗ ಮತ್ತೆ ಉಂಗರ ಅಡ್ಗ ಅಂದ್ರೆ ಸಾರು ಹುಡಿ ಮಾಡುದಾದ್ರೆ ಏನಾದ್ರೂ ಕಸ ಏನಾದ್ರೂ ಇದ್ರೆ ತೊಳಿಲಿಕ್ಕೆ ಏನಿಲ್ಲಲ್ಲ ಅದಕ್ಕೋಸ್ಕರ. ಮತ್ತೆ ಅದನ್ನು ಒಣಗಿಸ್ಲಿಕ್ಕೆ ಉಂಟು, ಬಿಸಿ ಮಾಡ್ಲಿಕ್ಕೆ ಸಹ ಉಂಟು. ಮತ್ತೆ ಇದು ಯಾವುದು ಬಿಸಿಲಿಗೆ ಸ್ವಲ್ಪ ಅದಕ್ಕಿಂತ ಮೊದಲು ಇದರ ಧೂಳೆಲ್ಲ ತೆಗೆದು ನೋಡ್ಬೋದು. ಅದರ ಧೂಳು ಚಿಕ್ಕ ಚಿಕ್ಕ ಧೂಳೆಲ್ಲ ಇರ್ತದೆ ನೋಡ್ಬೋದು. ಒಂದು ಕಲ್ಲೆಲ್ಲ ಇರ್ತದೆ ಹಾಗೆ ಸ್ವಲ್ಪ ಕ್ಲೀನ್ ಮಾಡ್ಲಿಕ್ಕೆ ಮಾಡ್ಬೇಕಾಗ್ತದೆ. ನೋಡುವ ಅದಕ್ಕೆ ಏನೆಲ್ಲ ಬೇಕು. ಅವು ಪೊಡಿ ಒಂಚೂರು ಉಣ್ಗುಂಡ ಬೊಕ್ಕ ಬೆಚ್ಚ ಆಗ್ತದೆ ಪೊಡಿ ಸ್ವಲ್ಪ ರೆಡ್ ಆಪಣತೆ ಮತ್ತೆ ಪಾಡುಗ ಅಂದು ಸರಿ ಅಂಚ ಸ್ಲ್ಯಾಪ್ಗೆ ಬೈದ ಸರಿ ಮುಂಚೆ ತಡಬೇಡ ಪಡ್ಕ ಅತ್ತಿ ಕೊತ್ತಿಬಿರಿ ತಡ್ಬೇಕು ಅಂದ ಸರಿ ಐದು ಅಂಚ ಪೂರ ಎಲ್ಲ ಈ ಯಾವುದೆಲ್ಲ ಮೆಣಸೆಲ್ಲ ಎಂತ ಒಣಗಿಸ್ಲಿಕ್ಕೆ ಬಿಸಿಲಿಗೆ ಸ್ಲ್ಯಾಪಿನ ಮೇಲೆ ಬಂದಿದ್ದೇವೆ. ಕೊತ್ತಂಬರಿ ಇಷ್ಟು ಬೇಡ ನಮಗೆ, ಇದು ಬಚ್ಚಿ ಕೊಳತ್ತನೇನು ಉಣ್ಗಾಗ ಮಾತು ಉಣ್ಗಾದ ದಿನಲ್ಲ ಎಡ್ಡಾತ ಹಾಲು ಹಾಕ್ಬೇಕು. ಅಂದರೆ ಇಷ್ಟು ಬೇಡ ನಮಗೆ, ಈಗೆಲ್ಲ ಒಣಗಿಸಿಡ್ತೇವೆ. ಅಂದರೆ ಒಣಗಿಸಿಟ್ರೆ ತುಂಬ ಒಳ್ಳೆಯದು, ಹಾಳಾಗೋದಿಲ್ಲ ಬೇಗ. ಅಗೂಣಿ ಪಾಡ್ಲೆ ಕುದ್ದೆ ಮುಂಚೆ ಬೋಡನೆ ನೆಟ್ಟ ಬಿಸಿಲಿಗೆ ಒಣಗಿಸಿದ್ರೆ ಅದೇ ಅವರ ಸ್ಪೆಷಲ್ ರಸಂ ಹುಡಿ. ಸರಿ ಸರಿ ಗಿಡ್ಡ ಮೆಣಸು ಸರಿ ಇಷ್ಟು ಬೇಡ ನಮಗೆ, ಅದಕ್ಕೆ ಅದ್ರದ್ದು ಸ್ವಲ್ಪ ನಾವು ತೆಗಿತೇವೆ. ತೊಟ್ಟು ತೆಗೆದುಂಡು ನೆತ್ತ ತೊಟ್ಟು ತೆಗ್ದಿದ್ದೇವೆ. ಜೀರ್ದರಿ ನೆಟ್ಟಿದಿಕ್ಕ ಪ್ಲೇಟಿಗೆ ಬಿರ್ಕುಡು ಜೀರ್ದರಿ ಅವಳ ಉಣ್ಗೋಡು ಉಣ್ಗಾಡಿ. ಉದ್ದ ಮೆಣಸು ನಮಗೆ ಜಾಸ್ತಿ ಬೇಕಾಗ್ತದೆ ಕಲ್ಲರಿಗೆ. ಅವನ್ನ ಬೋಡಾಪುಡು ಜಾಸ್ತಿ ಒಂದು ಕುಂಜದ ದಿಂಜೆ ಬೊಡ್ಚಿ ಅದೇ ಇಪ್ಪಡು ಉಣ್ಗಾಡು ಒಟ್ಟಿಗೆ. ಸರಿ ಉಣ್ಗಾಡು ಸರಿ ಪೊಯ್ ಅಂದು ಹೋಗುವ. ಈಗ ಬೇವಿರೇನಾ ಆಯ್ತು ಪೊಡಿ ಮಲ್ಪನಾಗ ಬೇವ್ರೆಲ್ಲ ಪಾಡೋದು ಆಯ್ತು ಬೇವ್ರೆ ಪಾಡ್ಗ ಅಂದು. ಸರಿ ಕರಿಬೇವು ಕರಿಬೇವು ಇಟ ಮರತ ಪೂರ ಬೊಲೆದು ತಾಲ್ನ ಪುರ್ತದ ಅಂದು ಇಜ್ಜೈಕೆ ಇಲ್ಲಿ ದೈತ ಕೊಯ್ಕ ಅಂದು ನೆಟೆ ನಾಡೊಂದಿಲ್ಲ ದೈ ಬೇವ್ರೆದ ಒಂದು ಬುಲೆದು ಅವು ಪರಿಮಳ ಬರ್ಪುಜಿ ಅವು ಇಟ್ಟೆ ಅರೆಗಲ ಮೂರು ಜತ ನೋಡ್ಬೋದು. ಗುಳಡಕ್ಕೆ ಕರಿಬೇವು ಸುಮಾರು ಬೇಕು, ಅದಕ್ಕೆ ಪರಿಮಳ ಒಳ್ಳೆದಾಗ್ತದೆ. ಬೇರೆ ಮಸ್ತ್ ಕಾಡೋದು ನಲ್ಲದ ಅದೇ ಪೂರ ಇತ್ತು ನಮಗೆ ಕರಿಬೇವು. ಅದೇ ಶುದ್ಧಕ್ಕೆ ನೆಟ್ಟುಂಟು ಹಾಂ ಆಯ್ತು ಸಾಧಾರಣ ತಿಕ್ಕಲ್ಲ
ಇದನ್ನು ಮಸ್ತ್ ಕಲ್ಲು ಕೊಟ್ಟುಂಟು ಹ್ಞೂ ಮಸ್ತ್ ಪಾಡ್ನ ನನ್ನ ಪರಿಮಳ ಪರಿಮಳ ಬರ್ತದೆ. ಪೊತ್ತುದು ಮಾಡುದು ಪರಿಮಳ ಬರ್ತದೆ ಜಾಸ್ತಿ ಹಾಕಿದರೆ. ಹೋಗುವ, ಇನ್ನು ರೆಡಿ ಮಾಡುವ. ಪೈ ನಮ್ಮ ಚೀಲ ಡಬ್ಬೆ ಎಲ್ಲಿ ಉಂಡು ಬೋಡ ಉಂಡು, ಮರ ಉಂಡು. ನೀರ್ದ ಪಸೆ ಉಪ್ಪರ ನೀರ್ದ ಪಸೆ ಅಡ್ಡವು ದೆಕ್ಕಾನಿ ದೆಕ್ಕೊಡ್ದು ಇಚ್ಚಿ ಕುಡ್ತು ನಾಡದು ಸಾತನಕ ಮತ್ತೆ ಕಾಯಾಲಿಂದ ದೆಕ್ಕು ಒಂತ ಧೂಳು ಮಾತ ಪತ್ತುನ ತೆತ್ತೆ ಇದು ನಾಲ್ಪುಗ ಇನ್ನು ಚೂರು ರುಂಬುದು ದಿಯೋಸ್ಗ ಬೆಚ್ಚಾನ್ಪರ. ಸರಿ, ಕರಿಬೇವನ್ನು ಚೆನ್ನಾಗಿ ತೊಳೆದಿಟ್ಟಿದ್ದಾರೆ. ಅದರದೆಲ್ಲ ಇದರಲ್ಲಿ ಸಪ್ರೇಟ್ ಮಾಡಬೇಕು ಎಲೆಯನ್ನು. ಎಲ್ಲ ಸಪ್ರೇಟ್ ಮಾಡಿದ ನಂತರ ನೀರಿನ ಪಸೆ ಇರಬಾರ್ದು, ಸ್ವಲ್ಪ ಇದ್ರೆ ಪರವಾಗಿಲ್ಲ, ಅದು ಬಿಸಿ ಮಾಡುವಾಗ ಸರಿ ಆಗ್ತದೆ. ಹಾಂ, ಪಸೆ ರಟ್ಟುತ್ತದೆ. ಸರಿ. ಹಾಂ ಸರಿ, ಬನಲೆ ಇಡ್ತಾ ಇದ್ದಾರೆ ಸ್ವಲ್ಪ ಬಿಸಿಯಾಗಿ. ಚೂರು ತೆಂಗಿನೆಣ್ಣೆ ಸ್ವಲ್ಪ ಹಾಕ್ತಾ ಇದ್ದಾರೆ, ಪಸೆಗೆ ತಕ್ಕ ಮಾತ್ರ. ಕೊತ್ತಂಬರಿ ಬೀಜ ಹಾಕ್ತಾ ಇದ್ದಾರೆ. ಹಾಂ, ಸ್ವಲ್ಪ ಸ್ವಲ್ಪ ಬಿಸಿ ಮಾಡಿ ಹಾಕ್ತಾ ಇದ್ದೆ, ಯಾಕೆಂದ್ರೆ ಅದು ಕಪ್ಪಾಗ್ತದಲ್ಲ ಅದಕ್ಕೋಸ್ಕರ. ಅದು ಪರಿಮಳ ಬರುವವರೆಗೆ ಹುರಿದ್ರೆ ಸಾಕು. ಪರಿಮಳ ಬಂದರೆ ಯಾವ್ದು ಅದೇ ಅಂದು. ಹಾಂ ಸರಿ. ಸ್ವಲ್ಪ ಕಲರ್ ಬಂದ್ರೆ ಸಾಕು. ಪರಿಮಳ ಹುರಿಯುವಾಗ ಪರಿಮಳ ಬರ್ತದೆ. ಸ್ವಲ್ಪ ಹಾಕಿದ್ರೆ ಸಾಕು. ನೆಟ್ಟಿ ಏತು ಕೊತ್ತಂಬರಿ ಇರುತ್ತೆ ತೊಂದರೆ ಇತ್ತೆ ನೆಟ್ಟಿತೆ 1/4 kg ಒಂದು ಜಾಸ್ತಿ ಉಂಟು. 1/4 kg ಜಾಸ್ತಿ ಇದೆ ಅಂತೆ ಸ್ವಲ್ಪ. 1/4 kg ಅದೇ 1/4 kg ಅಂತಲ್ಲ, ಪಾವು ಲೆಕ್ಕ ಒಂಜಿ ಪಾವು ನಮ್ಮ ವಿಚಾರ 1/4 kg ಉಂಟು. ಹಾಂ, ಅಂದೆ ನಾವು ಫುಲ್ ಮಾಡುದಿಲ್ಲ, ಆವಾಗ ಅವಾಗೆಲ್ಲ ಫ್ರೆಶ್ ರೆಡಿ ಮಾಡೋದು. ಇದು ಕೂಡ ಆಯ್ತು, ನೋಡ್ಬೋದು. ಹಾಂ, ಎಣ್ಣೆ ಹಾಕ್ತಾ ಇದ್ದಾರೆ ಪುನೊಮ್ಮೆ. ಹಾಂ, ಹಿಂದೆ ಹಾಂ, ಕರಿಬೇವು ಹಾಕ್ತಾ ಇದ್ದಾರೆ. ನೋಡ್ಬೋದು. ಕರಿಬೇವು ಹಾಕಿದಷ್ಟು ಒಳ್ಳೆಯದು, ಪರಿಮಳ ಬರ್ತದೆ. ಅದೇ ಜೀರಿಗೆ ಹಾಕ್ತಾ ಇದ್ದಾರೆ. ಜೀರಿಗೆ ಎತ್ತುಂಟು? ಜೀರಿಗೆ 100 ಗ್ರಾಮ್. ಕೊತ್ತಂಬರಿಯಷ್ಟು ಜೀರಿಗೆ ಹಾಕ್ಲಿಕ್ಕಿಲ್ಲ. ಜೀರಿಗೆ ಈಗ 100 ಗ್ರಾಮ್ಸ್ ಇದೆ, ನೋಡ್ಬೋದು. ಸ್ವಲ್ಪ ಫ್ರೈ ಆದರೆ ಸಾಕಿದು. ಅದೇ ಅದೇ ಯಾರಿಗಾದ್ರೂ ನಿಮಗೆ ರಸಂ ಹುಡಿ ಬೇಕಿದ್ರೆ, ಸಾರಿನ ಹುಡಿ ಬೇಕಿದ್ರೆ ನಮಗೆ ವಾಟ್ಸಪ್ ಮಾಡಿ. ಗಿಡ್ಡ ಮೆಣಸು ಇದು 1/4 kg. ಯಾರಿಗಾದ್ರೂ ಸಾರಿನ ಹುಡಿ ರಸಂ ಹುಡಿ ಬೇಕಿದ್ರೆ ನಮಗೆ ವಾಟ್ಸಪ್ ನಂಬರ್ ನಾನು ಕೊಟ್ಟಿರ್ತೇನೆ. ನಮಗೆ ವಾಟ್ಸಪ್ ಮಾಡಿದರೆ ಸಾಕು, ನಾವು ನಿಮಗೆ ಕಳಿಸಿಕೊಡ್ತೇವೆ. ಅದೇ ನಾವು ಬೇಕಿದ್ರೆ ನಮಗೆ ವಾಟ್ಸಪ್ ಮಾಡಿ. ನಾವು ಅಡ್ರೆಸ್ಸಿಗೆ, ನೀವು ಅಡ್ರೆಸ್ ಹೇಳಿದರೆ ವಾಟ್ಸಪ್ಪಲ್ಲಿ ನಾವು ನಿಮಗೆ ಕಳಿಸಿಕೊಡ್ತೇವೆ ಆ ಅಡ್ರೆಸ್ಸಿಗೆ. ಅದೇ ನಾವು ಒಂದು ದಿನ ತಗೊಳ್ತೇವೆ. ನಮಗೆ ಪ್ರಿಪೇರ್ ಮಾಡಿ ಎಲ್ಲ, ನಾವು ಫ್ರೆಶ್ ಪ್ರಿಪೇರ್ ಮಾಡಿ ಎಲ್ಲ ಕೊಡ್ತೇವೆ.
ಉದ್ದ ಮೆಣಸು ಒಂದು ಕಾಯಿ ಅವು ಎಂತ ಪಾಡಿಲ್ಲ ಅಂದು ಪುಡಿ ಹಾಕಿ ಗಮ ಬರ್ಪುಂಡು ಪೂರೈತಲ್ಲ. ನಾವು ಅಂಗಡಿಯಿಂದ ಯಾವ ಸಾರಿನ ಹುಡಿ ರಸಂ ಹುಡಿ ತಗೊಳ್ಳೋದಿಲ್ಲ, ನಾವು ಮನೆಯಲ್ಲೇ ಪ್ರಿಪೇರ್ ಮಾಡ್ತೇವೆ ಫ್ರೆಶ್ ಆಗಿ. ಬೋಡಿ ತಿನ್ನಕ್ಲು ಬಂದ್ರೆ ವಾಟ್ಸಪ್ ಮಾಡ್ಕೊಳ್ಳೆ. ಗಿಡ್ಡ ಮೆಣಸಿಗಿಂತ ಉದ್ದ ಮೆಣಸು ಸ್ವಲ್ಪ ಜಾಸ್ತಿ, ಯಾಕೆಂದ್ರೆ ಕಲ್ಲರಿಗೆ, ಗಿಡ್ಡ ಮೆಣಸು ಖಾರಕ್ಕೆ. ಕರಿಬೇವು ಮತ್ತೆ ಜೀರಿಗೆ, ಕೊತ್ತಂಬರಿ, ಉದ್ದ ಮೆಣಸು ಮತ್ತೆ ಗಿಡ್ಡ ಮೆಣಸು ಸ್ವಲ್ಪ ಇಲ್ಲಿ ಕೂಡ ಇದೆ. ಪೂರ ಪುಡಿ ಹಾಕುವ. ಇದು ಸ್ವಲ್ಪ ತಣಿದಿ. ಈಗ ಇದನ್ನೆಲ್ಲ ಹುಡಿ ಮಾಡುವ. ಮಾಡ್ತಾ ಇದ್ದಾರೆ, ಸಣ್ಣ ಹುಡಿ ಆಗ್ಬೇಕು, ನೈಸ್ ಆಗಿ ಸ್ವಲ್ಪ ಸ್ವಲ್ಪ ಹಾಕಿ ನಾವು ಹುಡಿ ಮಾಡ್ತಾ ಇದ್ದೇವೆ. ಅದೇ ಅಂದ ನೋಡ್ಬೋದು ಹುಡಿಯೋದದ್ದು ನೈಸ್ ಆಗಿ ಹುಡಿಯೋದದ್ದು. ಈಗ ಇದನ್ನೆಲ್ಲ ಹುಡಿ ಮಾಡುವ. ಜೀರಿಗೆ ಮತ್ತೆ ಕರಿಬೇವನ್ನು ಹುಡಿ ಮಾಡುವ. ಸಣ್ಣದಾಗಿ ಇದ್ರ ಹಾಗೇನೆ ಹುಡಿ ಆಗ್ಬೇಕು. ಸಣ್ಣ ಪುಡಿ ಆಗುದು ಹೊರಗಡೆ ಪಾಡ್ದು ಒದ್ದಾಟ ಪುಡಿ ಹಾಕುದು. ನೋಡ್ಬೋದು ಹುಡಿ ಆದದ್ದು. ಕರಿಬೇವು ಮತ್ತೆ ಜೀರಿಗೆ ಹಾಕುವಂತದ್ದು ಮತ್ತೆ ಮಿಕ್ಸ್ ಅಪ್ ಮಾಡಿಕೊಂಡು ಒಟ್ಟಿಗೆ ಪಾಡ್ದು ದೀಪಡ ಒಕ್ಕ ಏನು ನಂಗೆ ಅದೇ ಪುಡಿ ಬೋಡು ಹುಡಿ ಮಾಡುವ. ಉದ್ದ ಮೆಣಸು ಮತ್ತೆ ಗಿಡ್ಡ ಮೆಣಸು ಇದು ಕೂಡ ತುಂಬಾ ನೈಸ್ ಆಗ್ಬೇಕು. ಹುಡಿ ಆಯ್ತು ನೈಸ್ ಆಗಿ. ಈಗ ಇದಕ್ಕೇನೆ ಹಾಕುವ. ನೋಡ್ಬೋದು ಕಲ್ಲರ್. ಇನ್ನೆಲ್ಲ ಹುಡಿ ಮಾಡುವ. ಪೂರಾಂಡೆ ಸರಿ ಎಲ್ಲ ಆಯ್ತು. ಈಗ ಹುಡಿ ಮಾಡಿ ಮೆಣಸೆಲ್ಲ ಉದ್ದದ ಜಾಸ್ತಿ ಮಿಕ್ಸ್ ಅಪ್ ಇತ್ತು. ಎರಡು ಚಮಚ ಅರಶಿನದ ಹುಡಿ, ಇಂಗ್ ಇಂಗ್ 2 ಚಮಚದ ಇಂಗ್ ಎಲ್ಲ ಹಾಕಿದೆವು. ಇಂಗ್ ಅರಶಿನ ಅದೇ ಸಾರಿಗೆ ಮತ್ತೆ ಎಕ್ಸ್ಟ್ರಾ ಹಾಕ್ಬೇಕಂತೇನಿಲ್ಲ. ಇಂಗ್ ಮತ್ತೆ ಅರಶಿನ ಪುಡಿ ಅಂಡೆ ಸಾಧಾರಣ 1 kg ದಾಟಿ ಪುಡಿ ಇಟ್ಟು ಬೋಡಿ ತಿನ್ನಕ್ಲು ಬಲ್ಲೆ ಬೇಕಿದ್ದವರು ಹೇಳಿ ನಾವು ಕಳಿಸಿ ಕೊಡ್ತೇವೆ. ಹುಡಿಯನ್ನು ಘಮ 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 ಬರ್ತದೆ ಹುಡಿ. ಇಂಚ ಇಂಚ ಮಲ್ಪಲ್ಲ ಸಾರತೆ ರಸಮ್ ಬೇಕಿದ್ರೆ ತೊಗರಿ ಬೇಳೆ ಹಾಕಿ ಕೂಡ ಮಾಡಬಹುದು. ತಿಳಿ ಸಾರ್ಲ ಮಲ್ಪೊಲಿ ಎಲ್ಲ ಹಾಕಿದ್ದೇವೆ. ಪುಡಿ ಬೆಳ್ಳುಳ್ಳಿ ಬೋಡಿ ತಿನ್ನಕ್ಲು ಪಾಡಲಿ ಇಜ್ಜಿನಂಡ ಬರ್ಚಿ ಈರುಳ್ಳಿ ಟೊಮೆಟೊ ಪಾಡು ಬೇರೆ ಅಂದ್ ಕೆಲವೇರು ಪಾಡುಜೇರು ಘಮ ಬರೋದುಂಡು ಪುಡಿ ತೂಲಿ ಬೋಡಿ ತಿನ್ನಕ್ಲು ಪಲ್ಲೆ ಸರಿ. ಈಗ ಇದನ್ನು ಒಂದು ಡಬ್ಬೆಯಲ್ಲಿ ಹಾಕಿಡುವ. ಒಂದು ಡಬ್ಬೆಯಲ್ಲಿ ಹಾಕಿ ನಾವು ಸ್ಟೀಲ್ ಡಬ್ಬೆ ತಗೊಂಡಿದ್ದೇವೆ. ಒಂದು ಪ್ಲಾಸ್ಟಿಕ್ ಗಟ್ಟಿ ಗಟ್ಟಿ ಇಟ್ರೆ ಎಂತ ಕೂಡ ಆಗುದಿಲ್ಲ. ಎಷ್ಟೇ ತಿಂಗಳಾದ್ರೂ ಏನಾಗುದಿಲ್ಲ. ನೋಡ್ಬೋದು
ಸಾರಿಗೆ ಕೂಡ ಮಾಡಿ ತೋರಿಸ್ತೇವೆ ನಾವು. ಅದೇ ಸಾರು ಮಾಡ್ತಿದ್ದು ಸೋಜಾಕ ಬೋಡಿತೆ ಮಕ್ಕಳು ವಾಟ್ಸಪ್ ಮಕ್ಕಳೇ ಬೇಕಿದ್ದವರು ವಾಟ್ಸಪ್ ಮಾಡಿ ನಾವು ಕಳಿಸಿಕೊಡ್ತೇವೆ. ಗಟ್ಟಿ ಗಟ್ಟಿ ಇಡುವ. ಡಬ್ಬೆಯಲ್ಲಿ ಇಟ್ಟರೆ ಎಂತ ಸಹ ಆಗೋದಿಲ್ಲ. ನಮ್ಮದು ಸಾಂಬಾರು ರೆಡಿ ಆಯ್ತು. ಸರಿ, ನಾನು ಸಾರು ಮಾಡಿ ತೋರಿಸ್ತೇನೆ. ಸಾರು ಮಾಡ್ಬೋದು, ಟೊಮೆಟೊ ಸಾರು ಮಾಡ್ಬೋದಾ? ಸರಿ, ಟೊಮೆಟೊ ಪೂರ್ತೆ ಸರಿ. ಟೊಮೆಟೊ ಸಾರು ಮಾಡ್ತಾ ಇದ್ದೇವೆ. ಅದಕ್ಕೆ ಒಂದು ಟೊಮೆಟೊ ಮತ್ತೆ ಸ್ವಲ್ಪ ಹುಳಿ. ದಿಂಜ ಮಲ್ಪು ಜಿಂಕ್ಲೆ ಕೊಂಚ ಚೂರು ಕೂಡ ಇಲ್ಲ. ಅದೇ ನಿಕ್ಲೆ ಕೊಂಚ ತೋಷ್ಪಾಯ್ರೆ ತಕ್ಕ ಅವು ಸಿಕ್ಯಾಡ್ತೀವಕ್ಕ ಪೊಡಿ ಪಾಡ್ನತೆ. ಪೊಡಿ ಪಾಡ್ಕ ಸರಿ, ಉಪ್ಪು ಎಲ್ಲ ಇತ್ತೆ ಮಾಡ್ಬೇ. ಸರಿ. ಉಪ್ಪು ಹಾಕ್ತಾ ಇದ್ದಾರೆ. ನಂಗೆ ಕೇತು ಕೂಡ ಹಾಕಿ ಪಾಡ್ನಾಡು ರುಚಿಗೆ ತಕ್ಕ. ದಿಂಜ ಬಡ್ದಿಚ್ಚಿ ಈಗ ಅದು ಬೇಯಲಿ. ಒಕ್ಕ ಮಾತಾಯ್ತು ಉಂಡಾದ ಮಾಡ್ಬೇಕು. ಸರಿ, ರುಚಿಗೆ ತಕ್ಕ ಚೂರು ಬೆಲ್ಲ ಪಾಡ್ಕ. ಬೆಲ್ಲ ರುಚಿಗೆ ರುಚಿಗೆ ತಕ್ಕಷ್ಟು ಬೆಲ್ಲ. ದಿಂಜ ಮಾಡೋದು ಏನಿದೆ ರುಚಿ ಒದ್ದೆ ಆಯ್ತಾ? ಬೆಲ್ಲ ರುಚಿಗೆ ತಕ್ಕಷ್ಟು. ಕೊಂಚ ರುಚಿ ಬರ್ತದೆ. ಇತ್ತೆ ಮತ್ತೆ ಪೊಡಿ, ರಸಂ ಪೊಡಿ. ಸರಿ, ಅದು ಎತ್ಕೊಡ್ತು ಓಡು ನಮ್ಮ ಒಂದು ದಿಂಜ ಸರ್ಕಾರ ದಿಂಜ ಮಾಡೋದು, ಒಂದು ಪೂರ ಪಾಡ್ದಲ್ಲ ಈಗ ಪೂರ ಬಗ್ಗೆ ಪಾಡ್ತಾನೆ ಮಾಡ್ತೆ. ಸರಿ, ಚಾಡ್ ಸಾರು ಪುಡಿ ಮಾಡ್ತಾನೆ. ಒಂಚೂರು ಕುದಿ ಬರಡೆವು. ಕುದಿ ಪೊಡ ಚೂರು ಪುಡಿ ಹಾಕಿದ್ರು, ಒಂದು ಚಮಚ ಹಾಕಿದ್ರು. ನಾವು ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೇವೆ, ನೋಡುವ. ಚೂರು ಪಾಡೋದು. ಸರಿ, ಅದ ಒಂದು ಕುದಿ ಬರ್ಬೇಕದು. ಉಪ್ಪು ಹಾಕಿದ್ರು, ಉಪ್ಪು ಚಪ್ಪೆ ಅಂತೆ. ಜಬ್ದೆ ಪುಡಿ ಪಾಡೋದು. ಖಾರ ಹೆಚ್ಚಿ ಖಾರ ಇಜ್ಜತೆ, ಹದ ಖಾರ. ಖಾರ ಗೊತ್ತಾಗ್ಜಾತೆ. ದಿಂಜ ದಿಂಜ ಪಾಡೋದು ಅವು. ಖಾರ ಆಡೋದು ದಿಂಜ ಖಾರ ತೋಜಿ ಕೊಂಚ ಬಾಯಿಗೆ ಕುಲ್ಪೆನ ತಿಕ್ಕು ನಾನು ಪಾಡೋಡದ. 2 ಚಮಚ ಹಾಕಿದ್ರು. ಬೇಕಿದ್ರೆ ಖಾರ ಇಲ್ಲ ಅಂದ್ರೆ ಹೇಳಿದಂಥದ್ದು ಬಾಯ್ಲ್ಡ್ ರೈಸಿಗೆ ಸಹ ಆಗ್ತದೆ. ನೀವು ಬೇಕಿದ್ರೆ ಒಗ್ಗರಣೆ ಕೂಡ ಹಾಕ್ಬೋದು. ನಾವೀಗ ತಿಳಿ ಸಾರು ಮಾಡಿದ್ದು. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದ್ರೆ ಒಳ್ಳೇದಾಗ್ತದೆ. ಒಗ್ಗರಣೆ ಮಾಡೋದು, ಒಗ್ಗರಣೆ ಕೂಡ ಹಾಕ್ಬೋದು. ಬೆಳ್ಳುಳ್ಳಿ ಮತ್ತೆ ಪಾಡ್ದು ಒಂಜಿ ತುಂಡು ಒಂಜಿ ಕುದ್ಯದ ಪಾಡ್ದು ಒಗ್ಗರಣೆ ಪಾಡು ಪರಿಮಳ. ತೊಗರಿಬೇಳೆ ಬೋಡಾಣ, ತೊಗರಿಬೇಳೆ ಮಾಡಲಿ. ಪಾಡೋದು ತೊಗರಿಬೇಳೆ ಬೇಕಿದ್ರೆ ತೊಗರಿಬೇಳೆ ಕೂಡ ಹಾಕ್ಬೋದು. ನಾವಿಲ್ಲಿ ಖಾಲಿ ತಿಳಿ ಸಾರು ಮಾಡಿದ್ದು. ಊಟ ಮಾಡಿ ತೋರಿಸ್ತೇವೆ ನಾವು. ಇನ್ನು ಕುದಿ ಬರಲಿ ಒಂದು ಎಂಚಾಂಡು ನಮ್ಮ ಪೊಡಿ. ಸರಿ, ಬೋಡಿ ಉಂಟು ನೋಡ್ಬೋದು. ಕೊದ್ದಿದೆ. ಅದನ್ನ ಈಗ ಕೊತ್ತಂಬರಿ ಸೊಪ್ಪಿಲ್ಲ. ಕೊತ್ತಂಬರಿ ಸೊಪ್ಪು ಇಜ್ಜಿ ಪಾಡಲಿ ಇಜ್ಜಿನ ಪಾಡ್ಜಿನಲ್ಲ ಹಾಪಣತೆ. ಸರಿ, ಬೊಕ ಮನಸ್ಸು ಮಲ್ಪನಾಗ ತೋಷ್ಪಗನ. ಸರಿ, ನಾವು ಊಟ ಮಾಡಿ ಮತ್ತೆ ತೋರಿಸ್ತೇವೆ. ಆಫ್ ಮಾಡುವ, ಗ್ಯಾಸ್ ಸ್ಟವ್ ಆಫ್ ಮಾಡುವ. ನಮ್ಮ ಸಾರು, ರಸಮು ಈಗ ಒಗ್ಗರಣೆಲ್ಲ ಪಾಡ್ತಿದ್ದಿ. ಖಾಲಿ ಟೊಮೆಟೊ, ಖಾಲಿ ಟೊಮೆಟೊ ಆಡ್ತೆ, ಹುಳಿ, ಬೆಲ್ಲ ನೋಡ್ಬೋದು. ಸಾರು, ರಸಮ್, ಇದು ಬಾಯ್ಲ್ಡ್ ರೈಸ್. ವೈಟ್ ರೈಸಿಗೆ ಸಹ ಒಳ್ಳೇದಾಗ್ತದೆ. ಅಂದ್ರೆ ಖುಷಿ ಹಪ್ಪನ ಮುಂಜೆ ಹಪ್ಪಳ ಮಿನಿತ್ತೆ ನನ್ನ ಎಡಪ್ಪನ ಅದೇ ನಿಕ್ಲಲ್ಲವರ ಟ್ರೈ ಮಾಡಿದ್ಮೇಲೆ ನೀವು ಕೂಡ ಟ್ರೈ ಮಾಡಿ. ಬೇಕಿದ್ದವರು ನನಗೆ ವಾಟ್ಸಪ್ ಮಾಡಿ. ಈ ವಿಡಿಯೋನ ನಾವಿಲ್ಲೇ ಮುಗಿಸ್ತಾ ಇದ್ದೇವೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್ ಬಾಯ್ ಬಾಯ್. ಸರಿ.